ಲೋಕಸಭಾ ಚುನಾವಣೆಗೆ ರಾಜಕೀಯ ಪಕ್ಷಗಳು ಖರ್ಚು ಮಾಡಿದ ಒಟ್ಟು ಹಣ 60,000 ಕೋಟಿ ರೂಪಾಯಿ. ಹಾಗಾದರೆ ಇಷ್ಟೆಲ್ಲ ಒಂದು ಹಣ ರಾಜಕೀಯ ಪಕ್ಷಗಳಿಗೆ ಎಲ್ಲಿಂದ ಬರ್ತದೆ? ಸೊ 2017ರ ಯೂನಿಯನ್ ಬಜೆಟ್ನಲ್ಲಿ ಎಲೆಕ್ಟೋರಲ್ ಬಾಂಡ್ಸ್ ಎನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿತ್ತು. ಇದರ ಪ್ರಕಾರ ಯಾವುದೇ ವ್ಯಕ್ತಿ ಅಥವಾ ಕಂಪನಿ ಆಗಲಿ ತಮ್ಮ ವಿಳಾಸ ಅಥವಾ ಹೆಸರನ್ನು ನೀಡದೆ ರಾಜಕೀಯ ಪಕ್ಷಗಳಿಗೆ ಎಷ್ಟು ಬೇಕಾದರೂ ಹಣ ಡೊನೇಟ್ ಮಾಡಬಹುದು. ಮಾರ್ಚ್ 2018 ಮತ್ತು ಜನವರಿ 2021ರ ನಡುವೆ ಸರಿಸುಮಾರು 6,534 ಕೋಟಿ ರೂಪಾಯಿ ಎಲೆಕ್ಟೋರಲ್ ಬಾಂಡ್ ಮಾರಾಟ ಮಾಡಲಾಗಿದೆ. 2019ರ ಚುನಾವಣೆಗೆ ಮೊದಲು BJP ಪಕ್ಷ ಒಂದೇ 2,410 ಕೋಟಿ ರೂಪಾಯಿ ಡೊನೇಷನ್ ಪಡೆದಿತ್ತು. ಇದರಲ್ಲಿ 60% ಹಣ ಅಂದರೆ 1,450 ಕೋಟಿ ರೂಪಾಯಿ ಎಲೆಕ್ಟೋರಲ್ ಬಾಂಡ್ನಿಂದ ಬಂದಿದೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷ 3,435 ಕೋಟಿ ರೂಪಾಯಿ ಡೊನೇಷನ್ ಪಡೆದಿದ್ದು, ಇದರಲ್ಲಿ 9% ಹಣ ಎಲೆಕ್ಟ್ರಲ್ ಬಾಂಡ್ನಿಂದ ಬಂದಿದೆ. ಸೊ ಈ ಎಲೆಕ್ಟ್ರಲ್ ಬಾಂಡ್ ಬರೋದಕ್ಕಿಂತ ಮುಂಚೆ ಯಾರಾದರೂ 20,000 ರೂಪಾಯಿಗಿಂತ ಹೆಚ್ಚು ಡೊನೇಟ್ ಮಾಡಿದರೆ ಅವರು ತಮ್ಮ ಹೆಸರು ವಿಳಾಸವನ್ನು ನೀಡುವುದು ಕಡ್ಡಾಯವಾಗಿತ್ತು. ಸೊ ಹಾಗಾದರೆ ಈ ಒಂದು ಯೋಜನೆ ಒಳ್ಳೆಯದಾ ಅಥವಾ ಕೆಟ್ಟದಾ ಎಂಬುದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಎಲ್ಲರೂ ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ. ಧನ್ಯವಾದಗಳು.